ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜು ಪರಿಸರ ಕಾಳಜಿ ಕೇಂದ್ರ ಹಾಗೂ ರೇಡಿಯೋ ಸಾರಂಗ್ 107.8 FM ಸಹಯೋಗದೊಂದಿಗೆ ಗ್ರೀನ್ ಹಂಟ್ ಸ್ವಚ್ಛತಾ ಜಾಗೃತಿ ಸ್ಪರ್ಧೆ ಹಾಗೂ ಪೌರಧ್ವನಿ ಪೌರ ಕಾರ್ಮಿಕರೊಂದಿಗೆ ಸಂವಾದ ಕಾರ್ಯಕ್ರಮ ಜರುಗಿತು. ಇದೇ ವೇಳೆ ಪೌರ ಕಾರ್ಮಿಕರನ್ನ ವೇದಿಕೆಯಲ್ಲಿ ಅಭಿನಂದಿಸಲಾಯಿತು. ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜಿನ ಎರಿಕ್ ಮಥಾಯ್ಸ್ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಉಜಿರೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪ್ರಕಾಶ್ ಶೆಟ್ಟಿಯವರು ಮಾತನಾಡಿ, ನಮ್ಮ ಭೂಮಿ ಸಂತೋಷವಾಗಿರಬೇಕಾದ್ರೆ ಸ್ವಚ್ಛತೆಯನ್ನ ಕಾಪಾಡಬೇಕಾಗಿದೆ. ಈ ಸ್ವಚ್ಛತೆಯನ್ನ ಕಾಪಾಡುವಲ್ಲಿ ಪೌರ ಕಾರ್ಮಿಕರ ಅಪಾರವಾದ ಶ್ರಮವಿದೆ. ಇಂದು ತ್ಯಾಜ್ಯ ಎನ್ನುವುದು ಸಮಸ್ಯೆಯಾಗಿ ಉಳಿದಿಲ್ಲ. ಇದು ಲಾಭದಾಯಕ ಉದ್ದಿಮೆಯಾಗಿದೆ. ನಮ್ಮ ಮನೆಯ ಕಸವನ್ನ ನಾವು ಸರಿಯಾಗಿ ನಿರ್ವಹಣೆ ಮಾಡುವುದೇ ನಾವು ಪೌರ ಕಾರ್ಮಿಕರಿಗೆ ನೀಡುವ ನಿಜವಾದ ಸನ್ಮಾನ ಎಂದು ಅವರು ಹೇಳಿದರು. ಇವತ್ತು ಈ ದೇಶದಾದ್ಯಂತ ಅತ್ಯಂತ ಹೆಚ್ಚು ಧ್ವನಿ ಎಬ್ಬಿಸುವಂಥದ್ದು ಅದು ಸ್ವಚ್ಛತೆಗೆ ಪೂರಕವಾಗಿರತಕ್ಕಂಥ ಕೆಲಸ. ಹಾಗಾಗಿ ಮಾನನೀಯ ನರೇಂದ್ರ ಮೋದಿಜಿಯವರು ಈ ದೇಶದ ಅಧಿಕಾರವನ್ನು ಪಡೆಯುವಂಥ ಸಂದರ್ಭದಲ್ಲಿ ಪ್ರಾರಂಭಿಸಿರತಕ್ಕಂಥ ಒಂದು ಅತ್ಯಂತ ದೊಡ್ಡ ಯೋಜನೆ ಅದು ಸ್ವಚ್ಛ ಭಾರತದ ಕಲ್ಪನೆ. ಕಳೆದ 10 ವರ್ಷಗಳಿಂದ ಭಾರತದಾದ್ಯಂತ ಒಂದು ಹೆಚ್ಚು ಗಣನೀಯ ವೇಗದಲ್ಲಿ ನಡೆಯುವಂತಹ ಕೆಲಸ ಭಾರತದಲ್ಲಿ ಅದು ಸ್ವಚ್ಛತೆ. ಇದೇ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಗ್ರಾಮ ಪಂಚಾಯತ್ ಹಾಗೂ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ 46 ಪೌರ ಕಾರ್ಮಿಕರನ್ನ ಸನ್ಮಾನಿಸಲಾಯಿತು. ಸ್ವಚ್ಛತಾ ಕಾರ್ಮಿಕರ ಪರವಾಗಿ ಮಾತನಾಡಿದ ಸಂಘದ ಕಾರ್ಯದರ್ಶಿ ಅನಿಲ್ ಅವರು, ಸ್ವಚ್ಛತಾ ಕಾರ್ಮಿಗಳು ಇಂದು ಸಮಾಜದ ಕೆಳ ಸ್ತರದಲ್ಲಿ ಬದುಕುತ್ತಿದ್ದಾರೆ. ಅವರನ್ನ ಗುರುತಿಸುವ, ಗೌರವಿಸುವ ಕೆಲಸಗಳು ಆಗಬೇಕಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮಗಳು ಬಹಳಷ್ಟು ನಡೆಯಬೇಕು. ಯಾಕಂದ್ರೆ ಇದು ಪೌರ ಕಾರ್ಮಿಕರಿಗೆ ಅಗತ್ಯ ಇರುವಂತಹ ಕೆಲಸಗಳು. ಯಾಕಂದ್ರೆ ಸಮಾಜದಲ್ಲಿ ಇವತ್ತು ಒಂದು ಮುಖ್ಯವಾಗಿ ಅವರನ್ನು ಸಹ ತರುವಂತಹ ಒಂದು ಪ್ರಯತ್ನಗಳು ನಡೆಯಬೇಕಾಗಿದೆ. ಹೊಸ ನಾವು ಪೌರ ಕಾರ್ಮಿಕ ಅನೇಕ ರೀತಿಯಲ್ಲಿ ಉಲ್ಲೇಖಿಸಬಹುದು. ಯಾಕಂದ್ರೆ ನಾವು ಸೈನಿಕರನ್ನು ಉಲ್ಲೇಖಿಸಬಹುದು, ಅಥವಾ ನಾವು ಪಾದಪೂಜೆ ಮಾಡಿದವರು ಅಥವಾ ಸನ್ಮಾನ ಮಾಡಿರಬಹುದು. ಆದರೆ ನಾವು ನಿಮ್ಮ ಹತ್ರ ವಿನಂತಿ ಮಾಡೋದು, ಒಂದು ದಿವಸ ನೀವು ಅವರೊಟ್ಟಿಗೆ ಊಟ ಮಾಡಿದ್ದೀರಾ ಅಥವಾ ಒಂದು ದಿವಸ ನೀವು ಅವರೊಟ್ಟಿಗೆ ಚಹಾ ಕೊಟ್ಟಿದ್ದೀರಾ? ಹಾಗಿರುವಾಗ ಅದು ಈಗ ಅವರಿಗೆ ಅಗತ್ಯ ಇರುವುದು. ಯಾಕಂದ್ರೆ ಈ ಪೌರ ಕಾರ್ಮಿಕರೊಂದಿಗೆ ನಾವು ಕಸದವರು ಅವರನ್ನು ತಾರತಮ್ಯ ಮಾಡಿ ಅವರನ್ನೊಂದು ಅಸ್ಪೃಶ್ಯ ಭಾವನೆಗೆ ನೋಡುವಂತಹ ಒಂದು ಪದ್ಧತಿ ಈ ಮಂಗಳೂರಲ್ಲಿ ಬಹಳಷ್ಟು ಕಡಿಮೆ ಆಗ್ತಿದೆ. ಅದರಿಂದ ಇಂತಹ ವಿಚಾರಗಳಿಗೆ ನಾವು ಪೌರ ಕಾರ್ಮಿಕರಿಂದ ಒಂದು ಸಾಮಾನ್ಯವಾಗಿ ಒಂದು ಎಲ್ಲ ಸಾರ್ವಜನಿಕರಾಗಿ ಅವರಿಂದ ಗೌರವಿಸಬೇಕು. ಯಾಕಂದ್ರೆ ಆ ಪೌರ ಕಾರ್ಮಿಕ ವೃತ್ತಿ ಸಹ ಒಂದು ಗೌರವಿತ ವೃತ್ತಿ ಅಂತ ಅವರ ಮನಸ್ಸಲ್ಲಿ ಇರಬೇಕು. ಯಾಕಂದ್ರೆ ಇದು ಸಮಾಜದಿಂದ ಆಗಬೇಕು, ಪರಿವರ್ತನೆ ಆಗಬೇಕು. ಸಮಾಜ ಪರಿವರ್ತನೆ ಆದರೆ ಖಂಡಿತವಾಗಿ ಇವತ್ತು ಮುಂದಿನ ದಿನಗಳಲ್ಲಿ ಸಹ ಪೌರ ಕಾರ್ಮಿಕರು ಒಂದು ಆತ್ಮಸ್ಥೈರ್ಯ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಂತ ಅಲೋಷಿಯಸ್ ಕಾಲೇಜಿನ ಪ್ರಾಂಶುಪಾಲರಾದ ರೆವರೆಂಡ್ ಫಾದರ್ ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ ಎಸ್ಟಿ ಅವರು ವಹಿಸಿ ಮಾತನಾಡಿ, ನಮ್ಮ ಮನಸ್ಸು, ನಾವು ನೋಡುವ ದೃಷ್ಟಿ ಬದಲಾಗದ ಹೊರತು ಸಮಾಜ ಬದಲಾಗಲು ಸಾಧ್ಯವಿಲ್ಲ. ಆದ್ದರಿಂದ ಪೌರ ಕಾರ್ಮಿಕರನ್ನ ಗೌರವಿಸಿ, ಗುರುತಿಸಿ ಅವರಿಗೆ ಧ್ವನಿಯಾಗಬೇಕು ಎಂದು ಹೇಳಿದ್ರು. ಬದಲಾವಣೆ ನಮ್ಮಲ್ಲಿ ಆಗಬೇಕು, ನಾವು ನೋಡುವ ರೀತಿಯಲ್ಲಿ ಬದಲಾಗಬೇಕು. ನಾವು ಎಲ್ಲರೂ ಒಂದೇ ಅಂತ ನಾವು ಯಾವಾಗ ಮನಗಂಡ್ತೇವೆ ಅವತ್ತು ನಮ್ಮ ಪ್ರಪಂಚ ಖಂಡಿತವಾಗಿ ಬದಲಾಗಿದೆ. ಇಲ್ಲದೆ ಅದು ಬದಲಾಗಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನೀವು ಇಲ್ಲಿ ಬಂದಿದ್ರಿ, 2 ಡಿಪಾರ್ಟ್ಮೆಂಟ್ಗಳು ಸೇರಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಪರಿಸರ ಕಾಳಜಿ ಕೇಂದ್ರ, ಸೆಂಟರ್ ಫಾರ್ ಎನ್ವೈರನ್ಮೆಂಟ್ ಕನ್ಸರ್ನ್ ಮತ್ತೆ ರೇಡಿಯೋ ಸಾರಂಗ್ 107.8 FM ಇಬ್ಬರು ಸೇರಿ ಒಳ್ಳೆಯ ಕಾರ್ಯಕ್ರಮವನ್ನು ಇಲ್ಲಿ ನಡೆಸಿಕೊಡ್ತಾ ಇದ್ದಾರೆ. ಯಾಕೆಂದ್ರೆ ನಾವು ಒಂದೇ ರೀತಿಯಲ್ಲಿ ನಾವು ಸೇರಿಕೊಂಡು ಮುಂದೆ ಹೋಗಬೇಕು. ನಾವು ಮತ್ತು ಅವರನ್ನ, ನೀವು ಪೌರ ಕಾರ್ಮಿಕರು ಬೇರೆಯವರಲ್ಲ, ನೀವು ನಮ್ಮವರೇ ಎಂಬ ಮನಸ್ಥಿತಿ ಬದಲಾವಣೆ ಆದರೆ ಇಂಥ ಕಾರ್ಯಕ್ರಮಗಳಿಗೆ ಒಂದು ರೀತಿಯ ಮೀನಿಂಗ್ ಇದೆ, ಒಂದು ರೀತಿಯಲ್ಲಿ ಅರ್ಥ ಇದೆ. ಕಾರ್ಯಕ್ರಮದಲ್ಲಿ ಗ್ರೀನ್ ಹಂಟ್ ಸ್ಪರ್ಧೆಯಲ್ಲಿ ಜಯಗಳಿಸಿದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಆಫ್ ಬಿಸಿನೆಸ್ ಮ್ಯಾನೇಜ್ಮೆಂಟ್ನ ವಿದ್ಯಾರ್ಥಿಗಳಿಗೆ ಸ್ಮರಣಿಕೆಯನ್ನ ನೀಡಿ ಗೌರವಿಸಲಾಯಿತು. ಈ ವೇಳೆ ಸಂತ ಅಲೋಷಿಯಸ್ ಕಾಲೇಜಿನ ಡೀನ್ ಆಫ್ ಎಕ್ಸೆಂಟೇಷನ್ ಸರ್ವಿಸಸ್ನ ಜೆನಿಫರ್ ಐಡಾ ಮಸ್ಕರೇನಸ್, ಮಂಗಳೂರು ವಿಶ್ವವಿದ್ಯಾನಿಲಯ ರಾಷ್ಟ್ರೀಯ ಸೇವಾ ಯೋಜನೆಯ ಸಂಯೋಜನಾಧಿಕಾರಿ ಡಾಕ್ಟರ್ ನಾಗರತ್ನ ಕೆಎ, ಹಸಿರು ದಳ ಸಂಯೋಜಕ ನಾಗರಾಜ್ ಚಂಚನ್ ಮೊದಲಾದವರು ಉಪಸ್ಥಿತರಿದ್ದರು.
ಇನ್ನು ರೇಡಿಯೋ ಸಾರಂಗ್ನ ನಿರ್ದೇಶಕರಾದ ಫಾದರ್ ಡಾಕ್ಟರ್ ಮೆಲ್ವಿನ್ ಪಿಂಟೋ ಎಸ್ಜೆ ಸ್ವಾಗತಿಸಿದ್ರು. ಮುಖ್ಯ ಸಂಯೋಜಕರಾದ ಗ್ಲೆವಿನ್ ಟಿ ರೋಡ್ರಿಗಸ್ ವಂದಿಸಿದ್ರು. ಆರ್ಜೆ ಅಭಿಷೇಕ್ ಶೆಟ್ಟಿ ಅವರು ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.